ಇಂದು ದೇಶದೆಲ್ಲೆಡೆ ಗಾಂಧಿ ಜಯಂತಿಯ ಸಂಭ್ರಮ. ಆದರೆ ಮಂಗಳೂರು ಹೃದಯದ ಭಾಗದಲ್ಲಿರುವ ಗಾಂಧಿ ಪ್ರತಿಮೆ ಅನೇಕ ವರ್ಷಗಳಿಂದ ಇದೆ. ಈ ಗಾಂಧಿ ಪ್ರತಿಮೆಗೆ ಗಾಂಧಿ ಜಯಂತಿಯಂದು ಕನ್ನಡಕ ಹಾಕುವುದು ಇಲ್ಲಿಯ ವಿಶೇಷತೆ. ಅಲ್ಲಿ ಕನ್ನಡಕ ಕಾಣ್ತಾ ಇರುತ್ತೆ, ಆದರೆ ಇಲ್ಲಿ ತೆಗಿತಾ ಇದ್ದಾರೆ ಯಾಕೆ ಅಂತ ಒಂದು ಪ್ರಶ್ನೆ ಚಿಹ್ನೆ. ಯಾಕೆಂದ್ರೆ ನಾನು ಹೇಳ್ಬೇಕಾದ್ರೆ ವಿಜಯ್ ಕುಮಾರ್ ಕೊಡಿಯಲ್ ಬೈಲು ಒಂದು ನಾಟಕದಲ್ಲೂ ಅದೇ ರೀತಿ ಒಂದು ಚಲನಚಿತ್ರದಲ್ಲೂ ಹಾಕಿದ್ದಾರೆ. ಎದುರುಗಡೆ ಇರುವಂತಹ ಮಹಾನಗರ ಪಾಲಿಕೆಯ ಏನು ಅಧರ್ಮ ನಡೀತಾ ಇದೆ, ಏನು ಅವ್ಯವಹಾರ ನಡೀತಿದೆ, ಅದಕ್ಕೋಸ್ಕರ ಅಲ್ಲಿ ಒಂದು ಗಾಂಧೀಜಿಯ ಪ್ರತಿಮೆಯ ಕನ್ನಡಕವನ್ನು ತೆಗೆದಿದ್ದಾರೆ ಅಂತ ಅಲ್ಲಿ ಒಂದು ಸನ್ನಿವೇಶ ಬರ್ತಿತ್ತು. ನಿಜವಾಗಿ ನೋಡ್ಲಿಕ್ಕೆ ಹೌದು ಅಂತ ಆಗ್ತಾ ಇದೆ. ನಮಗೆ ಭಾರಿ ಬೇಸರ ಆಗ್ತಾ ಇದೆ. ನಾವು ನಮ್ಮ ಒಂದು ಅಂಬುರ್ವ ಯಕ್ಷಕಲಾ ಕೇಂದ್ರ ಇವತ್ತು ಸಿದ್ಧ ಆಗಿದೆ. ಇವತ್ತು ಗಾಂಧೀಜಿಯ ಪ್ರತಿಮೆಗೆ ಒಂದು ಹಾರ ಹಾಕಿ ಒಂದು ಶಾಲನ್ನು ಹಾಕಿ ಅದೇ ರೀತಿ ಒಂದು ಕನ್ನಡಕವನ್ನು ವರ್ಷಂಪ್ರತಿ ಅದರಲ್ಲಿ ಕಾಣಬೇಕು ಅಂತ ನಿಟ್ಟಿನಲ್ಲಿ ನಾವೊಂದು ಕನ್ನಡಕವನ್ನು ತಂಡದ ಮಕ್ಕಳೆಲ್ಲ ಸೇರಿ ಇವತ್ತು ಕನ್ನಡಕವನ್ನು ನಾವು ಇಲ್ಲಿ ಹಾಕ್ತಾ ಇದ್ದೇವೆ.